ಉಳ್ಳಾಲ ವಲಯ ಔಷಧ ವ್ಯಾಪಾರಸ್ಥರ ಸಂಘದ ವತಿಯಿಂದ ಕೋವಿಡ್-19 ಅಂಗವಾದ ಉಳ್ಳಾಲ ನಗರಸಭಾ ವ್ಯಾಪ್ತಿದ ಅರ್ಹ ಬಡ ಕುಟುಂಬಗ ರೇಷನ್ ಕಿಟ್ ವಿತರಣೆಯನ್ನು ತೊಕ್ಕೋಟು ಮೆಡಾಕಡ್ ಶನಿವಾರ ನಡೆಪಾಯಿರು. ಈ ಬಗ್ಗೆ ಪೊರಬ್ಕೋರ್ನ ವಿಶ್ವಾಸ್ ಮೆಡಿಕಲ್ದ ಮಾಲಕರು ಬಾಲಕೃಷ್ಣ ಶೆಟ್ಟಿ ಉಳ್ಳಾಲ ವಲಯ ಔಷಧ ವ್ಯಾಪಾರಸ್ಥರ ಸಂಘದ ವತಿಯಿಂದ ಕೋವಿಡ್-19 ಅಂಗವಾದ ಉಳ್ಳಾಲ ನಗರಸಭಾ ವ್ಯಾಪ್ತಿದ ಅರ್ಹ ಬಡ ಕುಟುಂಬಗ ರೇಷನ್ ಕಿಟ್ ವಿತರಣೆ ಮಾಡಿದ ಪಂಡ ತಿಳಿಪಾಯಿರು. ಪ್ರಪಂಚದಾದ್ಯಂತ ಕೋವಿಡ್ ಪಿಡುಗು ಬಂದು ಎಲ್ಲ ಕಡೆ ಜನ ಸಫರ್ ಆಗಿದ್ದಾರೆ. ಅನೇಕ ಮಂದಿಗೆ ತಿಂಗಳುಗಟ್ಟಲೆ ಇದು ಬಂದಾಗಿ ಕೆಲಸ ಇಲ್ಲದೆ ಇನ್ಕಮ್ ಇಲ್ಲದೆ ಮನೆಯಲ್ಲೆಲ್ಲ ಕೂತಿದ್ದಾರೆ. ಆ ಪ್ರಯುಕ್ತ ನಮ್ಮ ಉಳ್ಳಾಲ ವಲಯದ ಔಷಧ ವ್ಯಾಪಾರಿಗಳ ಸಂಘದವರು ಒಟ್ಟಿಗೆ ಒಂದು ಕಾರ್ಯಕ್ರಮ, ಇವತ್ತು ರೇಷನ್ ಕಿಟ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದನ್ನು ಅವರವರ ಮನೆಗಳಿಗೆ ತಲುಪಿಸುವಂಥ ಒಂದು ಕೆಲಸವನ್ನು ಮಾಡಲಿಕ್ಕಿದ್ದೇವೆ. ಈ ಪ್ರಯುಕ್ತ ಅದನ್ನು ಸಂಘಟಿಸಿದಂಥ ಎಲ್ಲ ಕಾರ್ಯಕರ್ತರಿಗೆ ನಾವು ಆಭಾರಿಗಳಾಗಿದ್ದೇವೆ. ಮೆಡಿಕಲ್ ವ್ಯಾಪಾರಸ್ಥರ ಸದಸ್ಯರಿಗೆ ಸರ್ಕಾರ ಕೋವಿಡ್ ಲಸಿಕೆ ಕೊಡ್ತುಂಡು. ಆಂಡ ತಾಂಕ್ಲೆನ್ ಫ್ರಂಟ್ ಲೈನ್ ವಾರಿಯರ್ಸ್ ಆದ ಸರ್ಕಾರ ಗುರುತಿ ಸಾಧಿಸಿ ದುಂಬಗ್ ಎಂಕ್ಲೆನ್ ಫ್ರಂಟ್ ಲೈನ್ ವಾರಿಯರ್ಸ್ ಆದ ಗುರುತಿ ಸಾವಡು ಪಂಡದ ಮನವಿ ಮಲ್ತಂದುಲ್ಲ. ಇನಿ ಉಳ್ಳಾಲ ನಗರಸಭಾ ವ್ಯಾಪ್ತಿದ ಅರ್ಹ ಬಡ ಕುಟುಂಬಗಳಿಗೆ ಕಿಟ್ಟಿನ ವಿತರಣೆ ಮಲ್ತದ ಪಂಡದ ನ್ಯಾಷನಲ್ ಮೆಡಿಕಲ್ದ ಮಾಲಕರು ಅಬ್ದುಲ್ ಹಮೀದ್ ತೆರಿಪಾಯಿರು. ಉಳ್ಳಾಳ ಔಷಧ ವ್ಯಾಪಾರ ಸಂಘದ ವತಿಯಿಂದ ನಡೆದ ಈ ರೇಷನ್ ಕಿಟ್ ಕಾರ್ಯಕ್ರಮದ ಬಡವರಿಗೆ ಕೊಡ್ತಕ್ಕಂಥ ರೇಷನ್ ಕಿಟ್ ಕಾರ್ಯಕ್ರಮದ ಪ್ರಯುಕ್ತ ನಡೆದ ಈ ಕಾರ್ಯಕ್ರಮದಲ್ಲಿ ನಾವು ಯಾರೆಲ್ಲ ಉಳ್ಳಾಳದಾದ್ಯಂತ ಯಾರೆಲ್ಲ ಬಡವರು ಅರ್ಹ ಬಡವರನ್ನು ಹುಡುಕಿ ನಾವೆಲ್ಲ ಸದಸ್ಯರು ಹುಡುಕಿ ಕೊಡ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದಿದ್ದೀರಿ. ನಮ್ಮ ಔಷಧ ವ್ಯಾಪಾರ ಸಂಘದ ಹಿರಿಯರಾದ ವಿಶ್ವನಾಥ್ ಶೆಟ್ಟರು, ನಿಸಾರ್ ಅಹಮದ್, ಜಗನ್ನಾಥರು, ಮುಖ್ಯವಾಗಿ ನಮ್ಮ ಉಮರ್ ಫಾರೂಕ್ನವರು, ಇವರು ಇದನ್ನೆಲ್ಲ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿ ನಮಗೆ ಬಹಳ ಸಹಕಾರ ಮಾಡಿದ್ದಾರೆ. ಇನ್ನು ಮುಂದಕ್ಕೂ ಕೂಡ ಔಷಧ ವ್ಯಾಪಾರ ಸಂಘ ಇನ್ನು ಅನೇಕ ಕಾರ್ಯಕ್ರಮವನ್ನು ಮಾಡಲಿಕ್ಕುಂಟು. ಈಗ ಮಾಡಿದ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಅತಿ ಹೆಚ್ಚಿನ ಧನ ಸಹಾಯವನ್ನು ಮಾಡಿದ್ದೀರಿ. ತಾಮುಂದು ನಾಮುಂದು ಅಂತ ಎಲ್ಲರೂ ಮುಂದೆ ಬಂದು ಇದನ್ನು ಸಂಘಟಿಸುವ ರೀತಿ ನೋಡಿದರೆ ಇನ್ನು ಮುಂದಕ್ಕೆ ನಾವು ಮಾಡತಕ್ಕಂಥ ಕಾರ್ಯಕ್ರಮ ಬಹಳ ಯಶಸ್ವಿಯಾಗುವಂಥ ಒಂದು ಪ್ರಮೇಯ ಉಂಟು. ಆದ್ದರಿಂದ ಈ ಕಾರ್ಯಕ್ರಮವನ್ನು ನಾವು ಅಚ್ಚುಕಟ್ಟಾಗಿ ಸಂಘಟಿಸಿದ್ದೇವೆ. ಇದಕ್ಕೆ ನಾವೆಲ್ಲರೂ ಆಭಾರಿಯಾಗಿದ್ದೇವೆ. ಔಷಧ ವ್ಯಾಪಾರ ಸಂಘ ಇದಕ್ಕೆ ಚಿರಋಣಿಯಾಗಿದ್ದೇವೆ. ಸರ್ಕಾರಕ್ಕೆ ಎರಡು ಮನವಿಯನ್ನು ಕೊಡಲಿಕ್ಕೆ ಇಚ್ಛಿಸಿದ್ದೇವೆ. ಒಂದು, ನಮಗೆ ವ್ಯಾಕ್ಸಿನೇಷನ್ನನ್ನು ಮಾಡಿದ್ದಾರೆ, ಅದಕ್ಕೆ ನಾವು ದಕ್ಷಿಣ ಕನ್ನಡ ಜಿಲ್ಲಾ ಔಷಧ ವ್ಯಾಪಾರ ಸಂಘಕ್ಕೂ ಜಿಲ್ಲಾಡಳಿತಕ್ಕೂ ನಾವು ಕೃತಜ್ಞತೆಯನ್ನು ಅರ್ಪಿಸುತ್ತಿದ್ದೇವೆ. ಅದೇ ರೀತಿ ನಮ್ಮನ್ನು ಫ್ರಂಟ್ ಲೈನ್ ವರ್ಕರ್ಸ್ FLW ಆಗಿ ಸರ್ಕಾರ ಪರಿಗಣಿಸಬೇಕು. ವೈದ್ಯಕೀಯ ಕ್ಷೇತ್ರದ ಎಲ್ಲ ವಿಭಾಗದವರನ್ನು ಕೂಡ ಪರಿಗಣಿಸಿದ್ದಾರೆ. ಡಾಕ್ಟರ್ನವರನ್ನು, ನರ್ಸ್ನವರನ್ನು, ANMನವರನ್ನು ಎಲ್ಲರನ್ನು ಪರಿಗಣಿಸಿ, ಆಶಾ ಕಾರ್ಯಕರ್ತರ ಎಲ್ಲರನ್ನು ಪರಿಗಣಿಸಿ ನಮ್ಮನ್ನು ನಿರ್ಲಕ್ಷಿಸಿದ್ದಾರೆ. ಮುಖ್ಯವಾಗಿ ಕೊರೋನಾ ಸಂದರ್ಭದಲ್ಲಿ
ಯಾರೆಲ್ಲ ಕೋವಿಡ್ ಪೇಷಂಟ್ ಅತಿ ಹತ್ತಿರದಲ್ಲಿ ಕೆಲಸ ಮಾಡಿದವರು ನಾವು ಫಾರ್ಮಸಿಸ್ಟ್ಗಳು, ಔಷಧಿ ಅಂಗಡಿ ವ್ಯಾಪಾರಸ್ಥರು, ಕೇವಲ ಒಂದೇ ಮೀಟರ್ ಡಿಫರೆನ್ಸಲ್ಲಿ ನಾವು ಎಲ್ಲ ರೋಗಿಗಳನ್ನು ಒಂದೇ ರೀತಿಯಲ್ಲಿ ನೋಡಿ ನಮ್ಮನ್ನು ಸರ್ಕಾರ FLW ಫ್ರಂಟ್ಲೈನ್ ವರ್ಕರ್ಸ್ ಆಗಿ ಪರಿಗಣಿಸಲಿಲ್ಲ. ಅದನ್ನು ಪರಿಗಣಿಸಬೇಕು. ಅದನ್ನು ನಾವು ಮಾನ್ಯ ಶಾಸಕರಿಗೆ ಕೂಡ ಮನವಿ ಮಾಡುವಂಥ ಒಂದು ಸಂದರ್ಭ ಕೂಡ ಉಂಟು. ಅದಕ್ಕೆ ತಾವೆಲ್ಲ ಸದಸ್ಯರು ಸಹಕರಿಸಬೇಕಾಗಿ ಈ ಮೂಲಕ ಕೇಳಿಕೊಡುತ್ತಿದ್ದೇವೆ. ಮೆಡಿಕಲ್ ಸೆಂಟರ್ದ ನಿಸಾರ್ ಅಹಮದ್, ಕಲ್ಲಾಪು ಮೆಡಿಕಲ್ದ ಉಮರ್ ಫಾರೂಕ್, ಮೆಟ್ರೋ ಪ್ಲಸ್ದ ಯತೀಶ್ ಕೊಲ್ಯ, ಶ್ರೀ ಸಾಯಿ ಮೆಡಿಕಲ್ಸ್ದ ಜಗನ್ನಾಥ್, ರಾಯಲ್ ಕೇರ್ದ ಜಮೀರ್ ಅಹಮದ್, ಮೆಡಾಕ್ ಮೆಡಿಕಲ್ದ ಹಸನ್ ಪಜೀರ್, ಸ್ಮಾರ್ಟ್ ಕೇರ್ ಮೆಡಿಕಲ್ದ ಮರ್ಜೂಕ್, ಯೂನಿಟಿ ಪ್ಲಸ್ದ ಅಶ್ರಫ್ ಕಾರ್ಯಕ್ರಮದ ಮುತಾಲಿಕಿಡಿದ್ದಾರೆ.